ಬೆಟ್ಟಂಪಾಡಿ ಶ್ರೀ ಮಹಾಲಿಂಗೇಶ್ವರ ದೇವ ಬೆಟ್ಟಂಪಾಡಿ ಶ್ರೀ ಮಹಾಲಿಂಗೇಶ್ವರ ದೇವರ ಉತ್ಸವದ ನಾವು ಸುಸಂದರ್ಭದಲ್ಲಿ ಇದ್ದೇವೆ. ಈಗ ಬೆಟ್ಟಂಪಾಡಿ ಶ್ರೀ ಮಹಾಲಿಂಗೇಶ್ವರ ದೇವರಿಗೆ 1000 ವರ್ಷದ ಇತಿಹಾಸಗಳಿವೆ. ಖರಾಸುರನೆಂಬ ಅಸುರನಿಂದ ಪ್ರತಿಷ್ಠೆಯಾದಂತಹ ಈ ಮಹಾಲಿಂಗೇಶ್ವರ ದೇವರು ತುಂಬ ಕಾರಣೀಭೂತರಾಗಿದ್ದಾರೆ, ಕಾರಣಿಕ ಶಕ್ತಿಯನ್ನು ಹೊಂದಿದ್ದಾರೆ. ಇಲ್ಲಿ ಬರುವಂತಹ ಎಲ್ಲ ಭಕ್ತಾದಿಗಳ ಇಷ್ಟಾರ್ಥಗಳನ್ನು ಈಡೇರಿಸಿಕೊಡುವಂತಹ ಮಹಾಚೈತನ್ಯವುಳ್ಳಂತಹ ಸ್ವಾಮಿ ಶ್ರೀ ಮಹಾಲಿಂಗೇಶ್ವರ ದೇವರು. ಅಂತಹ ಶ್ರೀ ಮಹಾಲಿಂಗೇಶ್ವರ ದೇವರ ವರ್ಷಾವಧಿ ಉತ್ಸವದ ಸುಸಂದರ್ಭದಲ್ಲಿ ನಾವೆಲ್ಲರೂ ಉತ್ಸಾಹಿಗಳಾಗಿದ್ದೇವೆ. ಇಲ್ಲಿ ವಿಶೇಷವಾಗಿ ರುದ್ರಾಭಿಷೇಕ ಸಹಿತ ಶಿವಪೂಜೆ ಇಲ್ಲಿ ಸೇವೆ ನಡೀತಾ ಇದೆ. ಎಲ್ಲ ಭಕ್ತಾದಿಗಳ ಇಷ್ಟಾರ್ಥಗಳನ್ನೆಲ್ಲ ಈಡೇರಿಸಿಕೊಡುವಂತಹ ತುಂಬ ಕಾರಣಿಕದ ಸೇವೆ ಅಂದರೆ ಇಲ್ಲಿ ಮಹಾಲಿಂಗೇಶ್ವರ ದೇವರಿಗೆ ಶಿವಪೂಜೆ, ಹಾಗೆ ವಿಶೇಷವಾಗಿ ಸೋಮವಾರ ಪೂಜೆ ಸೇವೆ ನಡೀತಾ ಇದೆ. ಇಲ್ಲಿ ಅನೇಕ ಭಕ್ತಾದಿಗಳು ತಮ್ಮ ತಮ್ಮ ಕಷ್ಟಗಳನ್ನು ಹೇಳಿಕೊಂಡು ಇಲ್ಲಿ ಬಂದು ಪ್ರಾರ್ಥನೆ ಮಾಡುತ್ತಾ ಅವರ ಕಷ್ಟವನ್ನೆಲ್ಲ ಮಹಾಲಿಂಗೇಶ್ವರ ದೇವರು ನೀಗಿಸ್ತಾರೆ. ಹಾಗೆ ವಿಶೇಷವಾಗಿ ಇಲ್ಲಿ ಸಂತಾನ ಇಲ್ಲದವರು ಇಲ್ಲಿ ಬಂದು ಪ್ರಾರ್ಥನೆ ಮಾಡಿದರೆ ಅವರಿಗೆ ಸತ್ಸಂತಾನೆಲ್ಲ ಪ್ರಾಪ್ತಿಯಾಗ್ತದೆ. ನಮ್ಮ ಹಿರಿಯರು ಮಾಡಿಕೊಂಡು ಬಂದಂತಹ ಪಾರಂಪರಿಕವಾಗಿ ಮಾಡಿಕೊಂಡು ಬಂದಂತಹ ಔಷಧಿ, ಹಾಗೆ ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡಿ ಇಲ್ಲಿ ನಾವೀಗ ಪ್ರಸಾದವನ್ನು ಅವರಿಗೆ ಕೊಡ್ತಾ ಇದ್ದೇವೆ. ಸರ್ಪಸುತ್ತು, ಕೆಂಪು, ಮೂತ್ರಕಲ್ಲು ಇತ್ಯಾದಿಗಳಿಗೆ ಇಲ್ಲಿ ಬಂದು ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡಿ ನಾವಿಲ್ಲಿ ಅವರಿಗೆ ಔಷಧಿಯನ್ನು ಕೊಡ್ತಾ ಇದ್ದೇವೆ. ವಿಶೇಷವಾಗಿ ಇಲ್ಲಿ ಮಹಾಲಿಂಗೇಶ್ವರ ದೇವರ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರಪ್ರಥಮ ಉತ್ಸವ ಅಂದರೆ ನಮ್ಮ ಬೆಟ್ಟಂಪಾಡಿ ಶ್ರೀ ಮಹಾಲಿಂಗೇಶ್ವರ ದೇವರ ಉತ್ಸವ. ಕಾರ್ತಿಕ ಹುಣ್ಣಿಮೆಗೆ ಆರಂಭವಾಗಿ ಇವತ್ತು ವಿಶೇಷವಾಗಿ ಮಧ್ಯಾಹ್ನ ನವಕಾಭಿಷೇಕ, ತುಲಾಭಾರ ಸೇವೆ, ಹಾಗೆ ಮಹಾಪೂಜೆ, ಬ್ರಹ್ಮ ಸಮಾರಾಧನೆ ನಡೆದು ಬಂದು ರಾತ್ರಿ ವಿಶೇಷವಾಗಿ ಕಟ್ಟೆಪೂಜೆ, ಹಾಗೆ ಉತ್ಸವ, ಬಿಲ್ವಗಿರಿ ಪ್ರವೇಶ, ಹಾಗೆ ಅಲ್ಲಿ ಹೋಗಿ ಬೆಟ್ಟಂಪಾಡಿ ಬಿಡಿ ಇಂತಹ ಕಾರ್ಯಕ್ರಮ ಇವತ್ತು ನಡೀಲಿಕ್ಕಿದೆ. ಹಾಗೆ ನಾಳೆಯ ದಿವಸ ವಿಶೇಷವಾಗಿ ಮಹಾಲಿಂಗೇಶ್ವರ ದೇವರ ದರ್ಶನವಲ್ಲಿ ನಡೆದು ರಾಜಾಂಗಣ ಪ್ರಸಾದ, ಬಟ್ಟಲು ಕಾಣಿಕೆ ಮುಂತಾದ ಕಾರ್ಯಕ್ರಮಗಳು, ಹಾಗೆ ಅನ್ನಸಂತರ್ಪಣೆ, ಹಾಗೆ ರಾತ್ರಿ ವಿಶೇಷವಾಗಿ ಇಲ್ಲಿ ಮಹಾಲಿಂಗೇಶ್ವರ ದೇವರ ಪ್ರಧಾನ ಇಲ್ಲಿ ದೈವವಾದಂತಹ ಆ ಜಟಾಧಾರಿ ದೈವದ ಮಹಿಮೆ ನಡೀಲಿಕ್ಕಿದೆ. ನಾಡಿತು ವಿಶೇಷವಾಗಿ ಧೂಮಾವತಿ ನೇಮ, ಹಾಗೆ ಮಧ್ಯಾಹ್ನ ಮಹಾಪೂಜೆ, ಅನ್ನಸಂತರ್ಪಣೆ ನಡೆದು ತದನಂತರವಾಗಿ ಆ ವ್ಯಾಘ್ರಚಾಮುಂಡಿಯ ನೇಮೋತ್ಸವ ಕೂಡ ನಡೆದು ಬಂದು ಜಾತ್ರೋತ್ಸವ ಸಂಪನ್ನವಾಗಲಿಕ್ಕಿದೆ. ಹಾಗೆ ವಿಶೇಷವಾಗಿ
ಇಲ್ಲಿಗೆ ಅನೇಕ ಭಕ್ತಾದಿಗಳು ಬಂದು ಮಹಾಲಿಂಗೇಶ್ವರ ದೇವರ ಪ್ರಸಾದವನ್ನು ಇವತ್ತು ತುಂಬ ಜನ ಸ್ವೀಕಾರ ಮಾಡಿದ್ದಾರೆ. ಹಾಗೆ ನಾಳೆಯೂ ಕೂಡ ತುಂಬ ಭಕ್ತಜನರ ಸಾಗರ ಹರಿದು ಬರಲಿಕ್ಕಿದೆ ಅಂತ ಹೇಳಲಿಕ್ಕೆ ನಮಗೆ ತುಂಬ ಸಂತೋಷವಾಗ್ತದೆ. ಹಾಗೆ ಎಲ್ಲರಿಗೂ ಆ ಸಪರಿವಾರ ಶ್ರೀ ಮಹಾಲಿಂಗೇಶ್ವರ ದೇವರು ಸನ್ಮಂಗಲವನ್ನು ಉಂಟು ಮಾಡಲಿ ಅಂತ ಹೇಳುತ್ತಾ ಮಹಾಲಿಂಗೇಶ್ವರ ದೇವರಿಗೆ ನಮಸ್ಕರಿಸುತ್ತಾ ನನ್ನ ಒಂದೆರಡು ಮಾತು ಮುಗಿಸ್ತೇನೆ. ಬೆಟ್ಟಂಪಾಡಿ ಜಾತ್ರೋತ್ಸವವು ಇಂದು ಬೆಳಿಗ್ಗೆ ನಮ್ಮೂರ ಜಾತ್ರೋತ್ಸವವು ಇಂದು ಬೆಳಿಗ್ಗೆ ದೇವಾಲಯದಲ್ಲಿ ಗಣಪತಿ ಹೋಮ ಮತ್ತು ನವಕ ಅಭಿಷೇಕಗಳು, ತುಲಾಭಾರ ಸೇವೆ, ಮಧ್ಯಾಹ್ನ ಅನ್ನ ಸಂತರ್ಪಣೆ ಮತ್ತು ರಾತ್ರಿ ಕಟ್ಟೆಪೂಜೆ, ಬಿಲ್ವಗಿರಿ ಪ್ರವೇಶ, ನಾಳೆ ಬಟ್ಟಲು ಕಾಣಿಕೆ, ನಾಳೆ ರಾತ್ರಿಯಿಂದ ದೈವಗಳ ನೇಮೋತ್ಸವಗಳು, ಜಾತ್ರೋತ್ಸವ ಕಾರ್ಯಕ್ರಮ ನಡೆಯುತ್ತಾ ಇದೆ. ಊರ ಪರವೂರ ಭಕ್ತಾಭಿಮಾನಿಗಳು ಸೇರಿ ನಡೆಯುವಂಥ ಈ ಸೇವೆಯು ವರ್ಷಂಪ್ರತಿಯಂತೆ ಈ ವರ್ಷವು ಭಾಳ ವಿಜೃಂಭಣೆಯಂತೆ ನಡೀತಾ ಉಂಟು. ಬರುವ ಭಕ್ತಾದಿಗಳಿಗೆ ಆಧಾರದ ಸ್ವಾಗತವನ್ನು ಬಯಸ್ತಾ ಇನ್ನು ಮುಂದೆಯೂ ಎಲ್ಲ ಭಕ್ತಾದಿಗಳ ಸಹಕಾರವನ್ನು ಕೋರುತ್ತಾ ನಾಳೆ ನಡೆಯುವ ಬಟ್ಟಲು ಕಾಣಿಕೆಗೂ ಬರುವಂಥ ಭಕ್ತಾದಿಗಳಿಗೆ ಆಧಾರದ ಸ್ವಾಗತವನ್ನು ಬಯಸ್ತಾರೆ. ಓಂ ಶ್ರೀ ಮಹಾಲಿಂಗೇಶ್ವರಾಯ ನಮಃ. ಬೆಟ್ಟಂಪಾಡಿ ಶ್ರೀ ಮಹಾಲಿಂಗೇಶ್ವರ ದೇವರ ಈ ಜಾತ್ರೋತ್ಸವ ಸಂದರ್ಭದಲ್ಲಿ ಎಲ್ಲ ಭಕ್ತಾಭಿಮಾನಿಗಳಿಗೆ ಜಾತ್ರೋತ್ಸವ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ನಮ್ಮ ಕ್ಷೇತ್ರದ ಈ ಜಾತ್ರೆ ಇಡೀ ನಮ್ಮ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿಯೇ ಪ್ರಥಮ ಜಾತ್ರೆ ಅಂದರೆ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಬೆಟ್ಟಂಪಾಡಿ ದೇವಸ್ಥಾನದ ಇತಿಹಾಸ ನೋಡಿದರೆ ಸುಮಾರು 1000 ವರ್ಷಗಳ ಹಿಂದೆ ನಮ್ಮ ಕರಾಸುರ ಎಂಬ ರಾಕ್ಷಸ ಅವನು ಶಿವದೇವರನ್ನು ಪ್ರಾರ್ಥನೆ ಮಾಡಿ 3 ಶಿವಲಿಂಗವನ್ನು ತರ್ತಾನೆ. ಆಗ ಶಿವದೇವರು ಅವನಿಗೆ ತಿಳಿಸಿರ್ತಾರೆ, ನೀನು ಈ ಶಿವಲಿಂಗವನ್ನು ತೆಗೆದುಕೊಂಡು ಭೂ ಮಾರ್ಗದ ಅಂದರೆ ಪಾತಾಳ ಮಾರ್ಗದಲ್ಲಿ ಹೋಗಬೇಕು. ಹೋಗಿ ಯಾವಾಗ ನೀನು ತಲೆ ಎತ್ತಿ ನೋಡ್ತಿ ಆಗ ನಿನಗೆ ಅದನ್ನು ಮುಂದೆ ಹೋಗಲಿಕ್ಕೆ ಆಗೋದಿಲ್ಲ, ಅಲ್ಲಿ ನೀನು ಶಿಲೆಯನ್ನು ಇಡಬೇಕು. ನಿನ್ನ ಊರಿಗೆ ಮುಟ್ಟಿದ ಮೇಲೆ ನೀನು ತಲೆ ಎತ್ತಿ ನೋಡಬೇಕಂತ ಹೇಳ್ತಾರೆ. ಆದರೆ ಆ ಕರಾಸುರ ಶಿವಲಿಂಗವನ್ನು ಎರಡು ಕೈಯಲ್ಲಿ ಶಿವಲಿಂಗ ಒಂದೊಂದು ಬಾಯಿಯಲ್ಲಿ ಇಟ್ಟುಕೊಂಡು ಬಂದ ಕರಾಸುರ ಇನ್ನೇನು ನನ್ನ ಊರಿಗೆ ಮುಟ್ಟಿದ್ದೇನೆಂಬ ಮನಸ್ಸಿನಲ್ಲಿ ಆ ಭಾವನೆ ಬರ್ತದೆ. ಆಗ ಅವ ತಲೆ ಎತ್ತಿ ನೋಡ್ತಾನೆ, ಅಲ್ಲಿಂದ ಅವನಿಗೆ ಮುಂದೆ ಹೋಗ್ಲಿಕ್ಕೆ ಆಗೋದಿಲ್ಲ. ಅದರಲ್ಲಿ ತಲೆ ಎತ್ತಿ ನೋಡಿದಂತಹ ಜಾಗವೇ ನಮ್ಗೆ ಗೊತ್ತಿರ್ಬೋದು, ನೆಟ್ಟಣಿಗೆ ಕ್ಷೇತ್ರದ ಇದು ಜಾಂಬ್ರಿ ಅಂತ ನಾವು ಕರಿತೇವೆ. ಅಲ್ಲಿ ಒಂದು ಶಿವಲಿಂಗನ ಇಡ್ತಾರೆ. ಮತ್ತೊಂದು ಬೆಟ್ಟಂಪಾಡಿಯ ಬಿಲ್ವಗಿರಿಯಲ್ಲಿ ಮತ್ತೊಂದು ಶಿವಲಿಂಗ, ಮತ್ತೊಂದು ಆಲಂಗೋಡ್ಲು ಅಂತ, ಹೀಗೆ 3 ಕಡೆ ಶಿವಲಿಂಗ ಇಡ್ತೇವೆ. ಬೆಟ್ಟಂಪಾಡಿಯ ಬಿಲ್ವಗಿರಿಯಲ್ಲಿದ್ದಂತಹ ಶಿವವನ್ನು ಒಬ್ಬ ಋಷಿಮುನಿಗಳು ತಂದು ಈಗಿರುವಂತಹ ಕ್ಷೇತ್ರದಲ್ಲಿ ಪ್ರತಿಷ್ಠೆ ಮಾಡಿ, ಮುಂದೆ ಈ ಭಾಗದ 4 ಗ್ರಾಮ ಇರ್ದೆ, ಬೆಟ್ಟಂಪಾಡಿ, ನಿಟ್ಪಳ್ಳಿ, ಪಾನಾಜೆ, ಇದು ಮಾಗಾನೆ ಕ್ಷೇತ್ರ ಅಂತ ಪ್ರಸಿದ್ಧಿ ಪಡೆದಂಥ ಒಂದು ಕ್ಷೇತ್ರ, ಇಲ್ಲಿ ಪೂಜೆ ಮಾಡ್ತಾ ಬರ್ತಾಯಿದ್ರು. ಮುಂದೆ ಪ್ರತಿ ವರ್ಷ ಕಾರ್ತಿಕ ಹುಣ್ಣಿಮೆಗೆ ಈ ಜಾತ್ರೋತ್ಸವ ನಡೀತಾ ಬರ್ತಾಯಿದೆ. ಈಗ ನಮ್ಮ ಅನುವಂಶಿಕ ಮುಕ್ತೇಶ್ವರ ಹೇಳಿದ ಹಾಗೆ ವಿಶೇಷವಾಗಿ ಜಾತ್ರೋತ್ಸವ, ಅದರೊಟ್ಟಿಗೆ ಜಟಾಧಾರಿ ಮಹಿಮೆ ಅಂತ. ಜಟಾಧಾರಿ ಅಂದರೆ ಶಿವನ ಒಂದು ಅವತಾರ. ನಮಗೆ ಗೊತ್ತಿರ್ಬೋದು, ಕಾಲಭೈರವ ಅಂತ ಕಾಶಿಯಲ್ಲಿ ಕರೆದಂತಹ ಒಂದು ಶಕ್ತಿ, ಶಿವನ ವೀರಭದ್ರನ ರೂಪ, ಅದೇ ಜಟಾಧಾರಿ. ಅದು ನಮ್ಮ ಕ್ಷೇತ್ರದಲ್ಲಿ ವಿಶೇಷವಾಗಿ ಇಲ್ಲಿ ಇಷ್ಟಾರ್ಥ ಸಿದ್ಧಿಯನ್ನು ಮಾಡುವಂತಹ ಒಂದು ದೇವರ ಆರಾಧನೆ, ಅದು ದೇವಕ್ರಿಯೆಯಲ್ಲಿ ಆಗ್ತದೆ. ಮತ್ತೊಂದು ಏಲ್ನಾಡು ದೈವ ಪಿಲಿಚಾಮುಂಡಿ ಅಂತ, ಅದು ಇಲ್ಲಿ ಹತ್ತಿರದ ಕಾಡಬೆಟ್ಟು ಸ್ಥಳ. ಇಲ್ಲಿಂದ ನಾವು ಭೂತವನ್ನು ಕಟ್ಟಿ ಆ ಕಾಡಬೆಟ್ಟು ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ಭೂತ ನರ್ತನಾಗಿ ಅಲ್ಲಿ ನಮಗೆ ಪ್ರಸಾದದ ರೂಪವನ್ನು ಕೊಡ್ತಾರೆ. ಆಮೇಲೆ ಗಡಿ ಜುಮಾವತಿ ಮತ್ತು ದ್ಯುಮಾವತಿ, ಈ ರೀತಿ ಇಲ್ಲಿ ಸಾನ್ನಿಧ್ಯಗಳಿದೆ ದೇವರ ಆರಾಧನೆ. ಈ ಎಲ್ಲ ಆರಾಧನೆ ಮುಖಾಂತರ ಇಲ್ಲಿರುವಂತಹ ಯಾರು ಭಕ್ತರಿದ್ದಾರೆ ಅವರ ಇಷ್ಟಾರ್ಥವನ್ನು ಸಿದ್ಧಿಸುವಂಥ ಶಕ್ತಿ ನಮ್ಮ ಪರಮಶಿವನಿಗಿದೆ. ಶಿವನನ್ನು ನಂಬಿ ನಮ್ಮ ಪ್ರಧಾನ ಅರ್ಚಕರು ಹಿಂದಿನ ವೆಂಕಟರಮಠ ಇರ್ಬೋದು, ಆನಂತರ ಅವರ ಮಗ ಶಂಭು ಭಟ್,
ಮತ್ತು ದಿವಾಕರ ಭಟ್, ಈಗಿರುವಂತಹ ಅರ್ಚಕರು ವೆಂಕಟರಮಣ ಭಟ್, ಇವರು ಕೂಡ ಹಲ್ಲಿ ಮದ್ದನ್ನು ಕೊಡ್ತಾರೆ. ಯಾವುದಾದ್ರೂ ಸರ್ಪ ಸುತ್ತು ಮತ್ತು ಮಕ್ಕಳಾಗದವರಿಗೆ ಮದ್ದು, ಬೇರೆ ಬೇರೆ ರೀತಿಯ ಮದ್ದನ್ನು ಅವರು ಶಿವನನ್ನು ನಂಬಿಕೊಡ್ತಾರೆ. ಅದು ಅಲ್ಲದೆ ಅವರು ಇಲ್ಲಿ ಬೇರೆ ಯಾವುದಾದ್ರೂ ಗ್ರಾಚಾರ ದೋಷಕ್ಕೆ ಮದ್ದನ್ನು ಕೊಡ್ತಾರೆ. ಈ ರೀತಿ ನಮ್ಮ ಶಿವನಿಗೆ ಶಕ್ತಿ ಇದೆ. ಅದೇ ರೀತಿ ಮತ್ತೊಂದು ವಿಶೇಷ ಅಂದರೆ ನಮ್ಮ ಕ್ಷೇತ್ರದಲ್ಲಿ ಈಗ ಅಭಿವೃದ್ಧಿ ಪಥದಲ್ಲಿ ಸಾಗ್ತಾ ಇದೆ. ಕಲ್ಯಾಣ ಮಂಟಪ ಆಗಿದೆ. ಅದೇ ರೀತಿ ಶನಿ ಪೂಜೆಗೆ ಅಶ್ವತ್ಥ ಪೂಜೆ ಆಗ್ತಾಯಿದೆ. ಈ ರೀತಿ ಎಲ್ಲ ಕಾರ್ಯಕ್ರಮಗಳು ದೇವರ ದಯೆಯಿಂದ ಆಗ್ತಾಯಿದೆ. ಮುಂದಿನ ದಿವಸದಲ್ಲಿ ಈ ನಾಳಿನ ಜಾತ್ರೆಗೆ ತಾವೆಲ್ಲರೂ ಬಂದು ಶ್ರೀ ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿಸುತ್ತಾ ನನ್ನ ಎರಡು ಮಾತನ್ನು ಕೊನೆಗೊಳಿಸುತ್ತೇನೆ. ಓಂ ನಮಃ ಶಿವಾಯ. ಬೆಟ್ಟಂಪಾಡಿ ನಮ್ಮ ಈ ಮಹಾಲಿಂಗೇಶ್ವರ ದೇವರ ಈ ಸನ್ನಿಧಿಯು ವರ್ಷದಿಂದ ವರ್ಷಕ್ಕೆ ತನ್ನ ಸಾನ್ನಿಧ್ಯವನ್ನು ಹೆಚ್ಚಿಸುತ್ತಾ ಊರ ಮತ್ತು ಪರಊರ ಭಕ್ತಾಭಿಮಾನಿಗಳನ್ನು ಇಲ್ಲಿ ಆಕರ್ಷಿಸಿದ್ದು, ಅದರ ಅವಶ್ಯಕತೆಯಂತೆ ಇಲ್ಲಿ ನಮಗೆ ಹಲವಾರು ಅಭಿವೃದ್ಧಿ ಕಾರ್ಯಗಳು ಸಹ ಕೈಗೆತ್ತಿಕೊಂಡಿದ್ದೇವೆ. ನಮ್ಮ ಈ ದೇವಸ್ಥಾನದ ವತಿ ಮುಕ್ತೇಶ್ವರ ಇವರಿಂದ ಹಾಗೂ ಆಡಳಿತ ಸಮಿತಿ ಇವರಿಂದ ಮತ್ತು ಊರ ಎಲ್ಲ ಭಕ್ತರ ಒಂದು ಸಹಕಾರದಿಂದ ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದು, ಇಲ್ಲಿ ಅಗತ್ಯವಾಗಿ ಬೇಕಾಗಿದ್ದಂತಹ ಒಂದು ಸಭಾಂಗಣ, ಸುಸಜ್ಜಿತವಾದ ಒಂದು ಸಭಾಂಗಣದ ಒಂದು ಕಾರ್ಯಾಗಾರವನ್ನು ಎತ್ತಿಕೊಂಡು ಅದು ಯಶಸ್ವಿಯಾಗಿ ನಾವು ಕಳೆದ ಮಾರ್ಚ್ ತಿಂಗಳಲ್ಲಿ ಅದರ ಒಂದು ಉದ್ಘಾಟನೆಯನ್ನು ನಾವು ನೆರವೇರಿಸಿದ್ದು, ಈಗ ಹಲವಾರು ಕಾರ್ಯಕ್ರಮಗಳು ಇಲ್ಲಿ ನಡೀತಾ ಇದೆ. ಅದರಂತೆ ಶ್ರೀ ಕ್ಷೇತ್ರದ ಒಂದು ಸಾನ್ನಿಧ್ಯದ ವಿಶೇಷತೆ ಅಂತ ಹೇಳಿದರೆ, ಯಾವಾಗಲೂ ಇಲ್ಲಿ ಜಾತ್ರೋತ್ಸವ ಎರಡು ವರ್ಷದಲ್ಲಿ 2 ಜಾತ್ರೆಗಳು ನಡೀತಾ ಇದ್ದು, ಅದರೊಟ್ಟಿಗೆ ನಮ್ಮ ಸಾರ್ವಜನಿಕ ಗಣೇಶೋತ್ಸವ ಇರ್ಬೋದು ಅಥವಾ ದುರ್ಗಾ ಪೂಜೆ ಇರ್ಬೋದು, ಇದರ ವರಮಹಾಲಕ್ಷ್ಮಿ ಪೂಜೆ ಅಂತಹ ಕಾರ್ಯಕ್ರಮಗಳು ನಡೀತಿದ್ದು, ಈಗ ಅದರ ಒಂದು ಸಾನ್ನಿಧ್ಯ ಹೆಚ್ಚುತ್ತಿರುವಂಥ ಭಾಸವಾಗ್ತಿರುವಂತೆ ಇಲ್ಲಿ ಈಗ ಹಲವಾರು ಕಾರ್ಯಕ್ರಮಗಳು ಅಂದರೆ ಈಗ ಮುಂದಿನ ದಿನಗಳಲ್ಲಿ ನಮ್ಮ ಲಕ್ಷ ಬಿಲ್ವಾರ್ಚನೆ, ಮೂಡಪ್ಪ ಸೇವೆ ಅಂತಹ ಒಂದು ಅದ್ಧೂರಿ ಕಾರ್ಯಕ್ರಮಗಳು ಸಹ ನಡೀಲಿಕ್ಕಿದೆ. ಅದರಿಂದ ನಮ್ಮ ದೇವರ ಒಂದು ಈ ಸಾನ್ನಿಧ್ಯ ಇನ್ನೂ ಹೆಚ್ಚಲಿದ್ದು ಅಭಿವೃದ್ಧಿಯನ್ನು ಹೊಂದಲಿದೆ ಅಂತೇಳಿ ನಾವು ಹೇಳಲಿಕ್ಕೆ ಇಚ್ಛೆಪಡ್ತಿದ್ದೇನೆ. ಹಾಗೆಯೇ ಇಲ್ಲಿ ನಮ್ಮ ದೇವಸ್ಥಾನದ ಮುಂಭಾಗದಲ್ಲಿರುವಂತಹ ಪುಷ್ಕರಣಿ, ಇದರ ಒಂದು ಅಭಿವೃದ್ಧಿಯನ್ನು ಸಹ ಕೈಗೆತ್ತಿಕೊಂಡು ಸಾಧಾರಣ ಅಂದಾಜು ಒಂದು 50 ಲಕ್ಷದ ಕಾಮಗಾರಿಯನ್ನು ಪ್ರಾರಂಭ ಮಾಡಿದ್ದು, ಅದರಲ್ಲಿ ಸಾಧಾರಣವಾಗಿ ಒಂದು 75% ಕಾರ್ಯಾಗಾರವು ಈಗ ಮುಗಿದಿದೆ. ಇನ್ನು ಸಾಧಾರಣ ಒಂದು 6 ತಿಂಗಳಲ್ಲಿ ಅದೊಂದು ಮುಕ್ತಾಯ ಹಂತಕ್ಕೆ ಬಂದು ಒಂದು ಆಕರ್ಷಣೀಯವಾಗಿ ನಮ್ಮ ದೇವಸ್ಥಾನದ ಮುಂಭಾಗದ ಅಗತ್ಯವಿರುವಂತಹ ಒಂದು ಅದಕ್ಕೆ ಒಂದು ಪುಷ್ಕರಣಿಯು ಒಂದು ಒಳ್ಳೆಯ ಒಂದು ಕೆರೆ, ಒಂದು ನಮ್ಮ ಒಂದು ಇಲ್ಲಿ ಕಾರ್ಯಾಗಾರ ಬರಲಿಕ್ಕೆ ಇದೆ. ಇದು ಹಾಗೆ ಮುಂದಿನ ದಿನಗಳಲ್ಲಿ ಅಗತ್ಯವಿರುವಂತಹ ನಮ್ಮ ಶಾಂತಿ ಕೊಠಡಿ ಹಾಗೂ ಶೌಚಾಲಯಗಳ ಕಾರ್ಯಾಗಾರಗಳನ್ನು ನಾವು ಎತ್ತಿಕೊಂಡು ಮುಂದಿನ ದಿನಗಳಲ್ಲಿ ಅದನ್ನು ನಾವು ಸಾರ್ವಜನಿಕರಿಗೆ ಒಂದು ಕೊಡುವಂತಹ ನಿಟ್ಟಿನಲ್ಲಿ ಗ್ರಾಮಸ್ಥರ ಹಾಗೂ ಭಕ್ತಾಭಿಮಾನಿಗಳೆಲ್ಲರ ಸಹಕಾರದೊಂದಿಗೆ ಅದು ನೆರವೇರಿಸಲಿದ್ದು, ಇನ್ನೊಂದು 1 ವರ್ಷದೊಳಗೆ ಎಲ್ಲ ಇದುಗಳನ್ನು ನಾವು ಮುಗಿಸಲಿದ್ದೇವೆ ಅಂತ ಹೇಳಲಿತ್ತಾ ನನ್ನ ಈ ಮಾತುಗಳನ್ನು ಮುಗಿಸ್ತಿದ್ದೆ. ಶ್ರೀ ಬೆಟ್ಟಂಪಾಡಿ ಶ್ರೀ ಮಹಾಲಿಂಗೇಶ್ವರ ದೇವರ ಸನ್ನಿಧಾನದಲ್ಲಿ ಜಾತ್ರೋತ್ಸವದ ಈ ಒಂದು ಶುಭ ಸಂದರ್ಭದಲ್ಲಿ ಎಲ್ಲ ಭಕ್ತಾದಿಗಳಿಗೆ ಶ್ರೀ ಮಹಾಲಿಂಗೇಶ್ವರನ ಒಂದು ಪರಿಪೂರ್ಣವಾದ ಅನುಗ್ರಹ ಪ್ರಾಪ್ತಿಯಾಗಲಿ ಎನ್ನುವಂಥ ಒಂದು ಪ್ರಾರ್ಥನೆಯನ್ನು ಮಹಾದೇವನಲ್ಲಿ ಆಶಿಸುತ್ತಾ, ಇಡೀ ಲೋಕ ಕಲ್ಯಾಣಾರ್ಥವಾಗಿ ಡಿಸೆಂಬರ್ 30ರಂದು ರಾತ್ರಿ 31ಕ್ಕೆ ಶ್ರೀ ಕ್ಷೇತ್ರದ ತಂತ್ರಿಗಳಾದ ಶ್ರೀ ನಾಗೇಶಚಂದ್ರ ಕೆಮ್ಮಿಂಜೆ ಇವರ ದಿವ್ಯ ನೇತೃತ್ವದಲ್ಲಿ ಮಹಾಗಣದೇವರ ದಿವ್ಯ ಸನ್ನಿಧಾನದಲ್ಲಿ 30ನೇ ಬೆಳಿಗ್ಗೆ ಮಹಾಗಣದ ಸಂಜೆ 5:30ರಿಂದ ಶ್ರೀ ಗಣಪತಿ ದೇವರಿಗೆ ಮೂಡಪ್ಪ ಸೇವೆಯನ್ನು ನಾವೆಲ್ಲರೂ ಭಕ್ತಾದಿಗಳ ಪರವಾಗಿ ಮಹಾಗಣದೇವರಿಗೆ ಅರ್ಪಣೆ ಮಾಡುವಂತೆ ನಾವು ಸಂಕಲ್ಪ
Coglio, Palate. प्रसन्न तुला प्रसन्न मनालता है तुझे दे करेक्ट विनय
7. ಇದರೊಳಗೆ
ಮಾಡ್ತಾರಾ?
ಸದ್ಗಮಯ ಸೋಮಾ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ ಮೃತ್ಯೋರ್ಮಾ ಅಮೃತಂಗಮಯ ಓಂ ಶಾಂತಿ 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 ಸುಖಿನೋ ಭವಂತು ಲೋಕಾ ಸಮಸ್ತ ಸುಖಿನೋ ಭವಂತು ಲೋಕಾ ಸಮಸ್ತ ಸುಖಿನೋ ಭವಂತು.
पंचवक्त्रविरूपाक्ष पंचबाणविनाशद पंचब्रह्मस्वरूपाय काञ्चीधाम विराजित पंचांगप्रिय पंचांगसेवाम् अवधारय। भर्गभर्गाम्बुरिचन्द्र गुणात्मनिराधार दुर्गादेवी वरप्रिय ऋग्वेदप्रिय ऋग्वेदसेवा अवधारय। भुजंग कुंडल जटाजूट भुजगभूषण संगण सुजनगन दीनवास भजभूति प्रदायक यजुर्वेद प्रिय यजुर्वेद सेवा अवधारय। सोमशेखर महादेव कामितार्थवरप्रद सामगान विलोलांच हेमांभरणभूषित सामवेद प्रिय सामवेद सेवा अवधारय।
ಸ್ವಾತಿ ಮಾದೇ ಬಿರುವ ಯಜ್ಞ ವಾಸ್ತು ಧಿಯಾವಸೋ ಋತುಧ್ವಂಸ ಸುರಶ್ರೇಷ್ಠ ಸತತಾನಂದ ವಿಗ್ರಹ ಅತುಳೈಶ್ವರ್ಯ ಆರೋಗ್ಯ ಮತಿ ದೇಹಿ ಜಗತ್ಪ್ರಭು ಅಥರ್ವಣ ವೇದ ಪ್ರಿಯ ಅಥರ್ವಣ ವೇದ ಸೇವಾಂ ಅವಧಾರಯ लंबोदरं शोभकर्णकं रक्तवाससं रक्तगन्धानुलिप्ताङ्गं रक्तपुष्पे स्फोजितं रक्तारकम्बिनं देवं जगत्कारणमच्युतम् आविर्भोगन्तदृष्ट्यादो कृते प्रदातम् एवं ध्यायति यो नित्यं स योगी योगिनां परः नमो भ्रातपदे नमो गणपते नमो प्रभुपते नमस्ते चतुर्मोहनाय एकदन्ताय विघ्नराशिने श्रीवरदमूर्तये नमः। वस्त्रदानव संरक्ष शास्त्र पंडित वंदित शास्त्राननर देवा वस्त्रशून्य महेश्वर शास्त्र प्रिया शास्त्र सेवां अवधारय सुरेन्द्रार्चित पादाम्भोज दुरितारण्य पावक मारारी पार्वती कांत नीलकंठ नमोस्तुते पुराण प्रिया पुराण सेवां अवधारय भीम भीम स्वरूपाय काम भस्म विलेपन राम नाम महाप्रिय कामितार्थ वरप्रद राम ध्यान प्रिय राम ध्यान सेवां अवधारय अष्टमूर्ति शिवस्ताणो अष्टादिपूर्ण विग्रह अष्टदारिद्र्यनाशाय अष्टभाग्यप्रदायक अष्टक प्रिय अष्टक सेवां अवधारय गंगाधर जगत्कर्ता गांगेय जनकेश्वर गांगेशादिगुणाधीश पिंगलाक्ष कृपाकर संगीत प्रिय संगीत सेवां अवधारय
ಸಮಯದಿ ಪರಶಿವ ತಾಂಡವ ತಾಂಡ
ಕೈಲಾಸವೇ ಧರೆಗೆ ನೀಡಿದೆ ಕುಣಿಯುತ್ತ ಕೈಲಾಸವೇ ಧರೆಗೆ ನೀಡಿದೆ ಕುಣಿಯುತ್ತ ಕಾಲವೇ ನಿಂತಿದೆ ಕಾಲವೇ ನಿಂತಿದೆ ಕಣ್ಣರಳಿಸುತ್ತ ಕೈಲಾಸವೇ ಧರೆಗೆ ನೀಡಿದೆ ಕುಣಿಯುತ್ತ ಕಾಲವೇ ನಿಂತಿದೆ ಕಣ್ಣರಳಿಸುತ್ತ ಪ್ರಣತಾಕಿದರನ ಪದ್ಮಚರಣಗೆ ಪ್ರಕೃತಿ ಬೆಳಗುತ್ತಿದೆ ಪ್ರೇಮದಾನದಿಯ ಪ್ರಣತಾಕಿದರನ ಪದ್ಮಚರಣಗೆ ಪ್ರಕೃತಿ ಬೆಳಗುತ್ತಿದೆ ಪ್ರೇಮದಾನದಿಯ ಪ್ರದೋಷ ಸಮಯದೆ ಪರಶಿವ ತಾಂಡವ ಪರಮ ಮಂಗಳ ಸದಾ ಮಹೋತ್ಸವ ಪ್ರದೋಷ ಸಮಯದೆ ಪರಶಿವ ತಾಂಡವ ಓಂಕಾರೇಶ ವಿರೂಪಾಕ್ಷ ಪಂಕಜಾಸನವಂದಿತ ಶಂಕರೋ ಸರ್ವಭೂತೇಶ ಶಂಕಕುಂದೇಂದುಭಾಸುರ ಶಂಕಧ್ವನಿ ಪ್ರಿಯ ಶಂಕಧ್ವನಿ ಸೇವಾಂ ಅವಧಾರಯ ಪೌರಸಾನ್ವಿತ ಗುಣಾತೀತ ಗರಳಗಂಟ ನಮೋಸ್ತುತೆ ಮೌರಿಪ್ರಿಯ ಮೌರಿ ಸೇವಾಂ ಅವಧಾರಯ ಅಂಬ ಪ್ರಿಯ ಸಂಭ್ರಮಿಸುತ್ತ ಮೆರೆವ ಬೇಂಡುವಾದ್ಯವಲಾಲಿಸಯ್ಯ ಶ್ರೀ ಮಹಾದೇವ ಸರ್ವಲೋಕೇಶ ಸರ್ವಜ್ಞ ಸರ್ವಮಂಗಲದಾಯಕ ಸರ್ವಸಂಪತ್ಕರಂ ದೇವ ಸರ್ವಾಲಂಕಾರ ಶೋಭಿತ ಸರ್ವವಾದ್ಯ ಪ್ರಿಯ ಸರ್ವವಾದ್ಯ ಸೇವಾಂ ಅವಧಾರಯ ತ್ರಿಲೋಕೇಶ ಶಾಂತೇಶ ರಾಜಶೇಖರ ದಂತಿ ಚರ್ಮಾಂಬರ ದೇವ ಯಂತ್ರವಾಹಕ ಜಗತ್ಪದೆ ಮಂತ್ರಾಕ್ಷತೆ ಪ್ರಿಯ ಮಂತ್ರಾಕ್ಷತ ಸೇವಾಂ ಅವಧಾರಯ
ಮಂಗಲಂ ಶ್ರೀ ಮಹಾದೇವ ಮಂಗಲಂ ಭಕ್ತವತ್ಸಲ ಮಂಗಲಂ ದೇವದೇವೇಶ ಮಂಗಲಂ ವೃಷಭಧ್ವಜ. ಓಂ ಸ್ವಸ್ತಿ.
ಹೋಗಿದ್ದಾನೆ